ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಅರ್ಪಿಸುವಂತಹ ಸ್ಪಂದನ ವಾಹಿನಿ ಪ್ರಸ್ತುತಿಯ ನನ್ನ ಪ್ರೀತಿ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಈ ದಿನದ ಓರ್ವ ಪ್ರತಿಭಾನ್ವಿತ ಕಲಾವಿದೆ ಪೂರ್ಣಿಮಾ ರಾಶೆಟ್ಟಿ ಅವರನ್ನ ಆತ್ಮೀಯ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ತುಂಬಾ ಇಂಟ್ರೆಸ್ಟ್ ನನಗೆ. ನಮ್ಮ ಪೇರೆಂಟ್ಸ್ ಸ್ವಲ್ಪ ಸಪೋರ್ಟ್ ಕಡಿಮೆ ಇತ್ತು ನನಗೆ, ಬಟ್ ತಾಯಿ ಸಪೋರ್ಟ್ ಮಾಡ್ತಿದ್ರು, ತಂದೆದು ಸಪೋರ್ಟ್ ಇರಲಿಲ್ಲ. ಬಟ್ ಹಾಡಲಿಕ್ಕೆ ಅಂದರೆ ತುಂಬ ಆಸಕ್ತಿ ನನಗೆ. ನಾನು ಕಾಲೇಜ್ ಡೇಸಲ್ಲೆಲ್ಲ ಒಂದು ಸಾಂಗಿಗೆ ಹೋದರೆ ನಂಗೆ ಪ್ರೈಸ್ ಬರ್ತಿತ್ತು. ಎಳವೆಯಲ್ಲಿ ಒಂದು ಹಾಡಬೇಕು ಅಂತ ಬಹಳಷ್ಟು ಆಸಕ್ತಿ ಇತ್ತು. ಬಹುಶಃ ಅದಕ್ಕೆ ಎಷ್ಟು ವರ್ಷ ಕಾಯ್ಬೇಕಾಯ್ತು. ಹೌದು, ಅಂದರೆ ಮೇಯ್ನ್ ನಮಗೆ ಸಪೋರ್ಟ್ ಬೇಕಲ್ವಾ. ಚಿಕ್ಕ ವಯಸ್ಸಿಂದನೂ ಹಾಡಬೇಕಂದ್ರೆ ಮೇಯ್ನ್ಲಿ ಪೇರೆಂಟ್ಸ್ ಸಪೋರ್ಟ್ ಬೇಕು. ಅದು ಚಿರಕಾಲ ಕೇಳಬೇಕು, ನಮ್ಮ ಜೀವ ನನ್ನ ಭಾವ ಕಲಾ ದೇವನಿಗೆ ಸಿಂಗರಿಸೋ ಹೂಗಳು, ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು. ಈ ನನ್ನ ಪ್ರೀತಿ ಹಾಡು ಕಾರ್ಯಕ್ರಮದ ಉದ್ದೇಶನೂ ಅದೇ. ಯಾಕಂದರೆ ನಿಮ್ಮ ಥರ ಒಂದು ಎಷ್ಟೋ ಜನಕ್ಕೆ ಹಾಡಬೇಕು 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 ಅಂತ ಇರುತ್ತೆ, ಅವಕಾಶಗಳು ಇರಲ್ಲ ಅಂತ ಕೂತ್ಕೊಂಡಿರ್ತಾರೆ. ಮತ್ತು ಶ್ರೇಯಾ ಘೋಷಾಲ್ ಅವ್ರದ್ದಾಗಿರ್ಬೋದು, ಅದೆಲ್ಲ ತುಂಬ ಇಷ್ಟ. ಅವ್ರ ಸಾಂಗ್ಸ್ ಹಾಡ್ತಾ ಇರ್ತೀನಿ. ಮತ್ತು ಶ್ರೇಯಾ ಘೋಷಾಲ್ ನನ್ನ ಫೇವ್ರೆಟ್ ಸಿಂಗರ್. ಎಸ್ ಜಾನಕಿ ಓಲ್ಡ್ ಸಿಂಗರ್, ಅವರು ನನಗೆ ತುಂಬ ಇಷ್ಟ. ಗಾಯನ ದೇವರು SP ಬಾಲಸುಬ್ರಹ್ಮಣ್ಯಂ ಅವರ ಸವಿನೆನಪಿನಲ್ಲಿ ಕರಾವಳಿಯ ಗಾನ ಕೋಗಿಲೆಗಳ ಕಲರವದ ಕಾರ್ಯಕ್ರಮ ನನ್ನ ಪ್ರೀತಿ ಹಾಡು ಇದೇ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿಯಲ್ಲಿ.